ಬ್ಯಾರಿ ವಾರ್ತೆಗೂ ಮರ್ಹಬಾ ನಾನು ಅನ್ಸಾರಿ ನೋಳಿ ಸುದ್ದಿ ಉಲ್ಲರಿಪ್ಪು ತೊಕ್ಕೊಟ್ಟು ಜಲ್ಸಗ್ ಕಲ್ಲಾಪುಲು ತೊಡಕ ನಯಾ ಪೈಸಾ ಕೊಡ್ಕಂಡು ಮರಂದು ಇದು ಕಣಚೂರು ಆಸ್ಪತ್ರೆ ಕಿದ್ಮತ್ ಮೂಡಬಿದ್ರೆಲ್ ನಡ್ನತ್ತು ಬೆಲಿಯ ಮಟ್ಟರೆ ಚೋರದಾನ ಶಿಬಿರ ಉಚ್ಚಿಲ ಯುಬಿಎಂ ಶಾಮಿಯಾನತ್ಗೆ 25 ವರ್ಷത്തെ ಜಲ್ಸ್ ಮಂಗಳ ಗಂಗೋತಿ ಜೆಸಿಆರ್ ತರಫಲು ಅಸೈಗೊಳಿಲ್ ನಡ್ನತ್ತು ಪೆಂಡಿಂಗಲೆ ನಾಲಾಚರಣೆ ತೊಕ್ಕೊಟ್ಟು ಶಿವಾಜಿ ಫ್ರೆಂಡ್ಸ್ ತರಫಲು ಅಂಗನವಾಡಿ ಟೀಚರ್ಗೆ ಚಮ್ಮನತೆ ಆಧಾರ ವರ್ಷದವರ್ಕ നടക്കുന്ന ತೊಕ್ಕೊಟ್ಟು ಜಲ್ಸ್ ಇದೇ ತಿಂಗಳ 8 ತಾರೀಕು தொடங்கிரு ಇದೇ ತಿಂಗಳ 25 ತಾರೀಕು ತೋಲ್ നടക്കರು ಈ ಜಲ್ಸಲು ಇಡೀ ಕುಟುಂಬಕ್ಕೆ ಬೇನ್ಮಾಯಿತು ಸಂದೋಲ ಕೊಡ್ಕುರೆ ವಿಷಯ ಉಂಡು ಎಂದ್ರೆಲ್ಲ ಉಂಡು ಚಂದ ನೋಕಿ ಬರ ಈ ಸುದ್ದಿಲಿ ಎಲ್ಲ ವರ್ಷ ತೊಕ್ಕೊಟ್ಟು നടക്കരുದ ತೊಕ್ಕೊಟ್ಟು ಜಲ್ಸ್ ಈ ವರ್ಷ தொடங்கிரு ಇದೇ ತಿಂಗಳ 8 ತಾರೀಕು தொடങ്ങിய ಜಲ್ಸ್ 25 ತಾರೀಕು ತೋಲ್ നടക്കರು ಈ ಜಲ್ಸಲು ಅಮ್ಯೂಸ್ಮೆಂಟ್ ಪಾರ್ಕ್ ಮಕ್ಕಳು ಬೇನ್ಮೈತು ಉಂಡಾಕೆ ಪಾರ್ಕ್ ತೈ ಪೂ ಇಂಗಂತೆ ಬಸ್ತುಂಗಲ ಪ್ರದರ್ಶನ ಬೇರೆ ಬೇರೆ ಬಸ್ತುಂಗಲ ಅಂಗಡಿ ತಿಂದರೆ ಬಸ್ತುಂಗಲ ವ್ಯವಸ್ಥೆ ಇಡೀ ಕುಟುಂಬತೆ ಕೊಸಿಕ್ ಬೇನ್ಮಾಯ್ತು ಕಲಿ ಪರ್ರಾಯತೆ ಪಕ್ಕಿಂಗ ನಾಯಿ ಕೂಚಂಗಲ ಪ್ರದರ್ಶನ ಉಂಟು ಕಲಿಂಜ 2 ವರ್ಷತ್ತು ಕೊರೋನಾ ಇನ್ನೆದಲು ಇಂಗಂತೆ ಜಲ್ಸ್ ಕಾನೋ ಕಿಟ್ಟಿಯೊಂಡಿಲ್ಲ ಅಂತ ಈ ಆಂಡ್ ತೊಡങ്ങിಯ ಜಲ್ಸ್ ಮಕ್ಕ ಪೆಣ್ಣಿಂಗ ಹಿರಿಯಂಗ ಬಾಲಕಾರು ಇಂಗನೆ ಇಡೀ ಕುಟುಂಬತ್ತಿಗೆ ನಲ್ಲೂರು ಕೊಸಿಗಿಟ್ರೆ ನೆಲೆಯಲ್ಲಿ ಉಂಡಾಕಿರಾರು ಅಸರ್ಗೆ 4 ಗಂಟೆ ಜಾವಗು ಒಲಿಂಬರೆ ತೊಲು ಜಲ್ಸ್ಗೆ ಹೋಗುವ ಅವಕಾಶ ಉಂಟು ಬೇರೆ ಬೇರೆ ಆಸ್ಪತ್ರೆ ಶಿಬಿರ ನಡಪಾಟ್ರು ಆಯಂ ಕಣಚೂರು ಆಸ್ಪತ್ರೆ ಅವರು ಪುದಿಯದಾಯ ನೆಲೆಯಲ್ಲಿ ಶಿಬಿರ ನಡಪಾಟ್ರು ಅಂಟುಂಡು ಅದೆಂದ್ರೆ ಚೊಂದೆಂಗೆ ಫೆಬ್ರವರಿ 28 ಮಾರ್ಚ್ 31 ಈ ಶಿಬಿರ ನಡ್ಕರಿ ಈ ಶಿಬಿರത്തിൽ ನಯಾ ಪೈಸಾ ಖರ್ಚಿಲ್ಲ ಅಂಟು ಮರಂದು ತಂಡರು ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ತೊಡಗಿತ್ತು 6 ವರ್ಷ ಕಲ್ನೀರು ಉಡೆಗು ಹಾಸನ ಕೊಡಗು ಹುಬ್ಬಳ್ಳಿ ಚಿಕ್ಕಮಗಳೂರು ಉತ್ತರ ಕನ್ನಡ ಅಲ್ಲಂಟು ರಾಜ್ಯತೆ ಬೇರೆ ಬೇರೆ ಜಾಗೆರೆ ಸೀಕ್ ಸಂಘಟನೆ ಆಲ್ಮಾರ್ ಬಂಡಾರು ಹಿಂಗ ಪಾವತ್ತೆ ಆಲ್ಮರ ಎದುಲು ಸೀಕ್ಗೆ ಮರಂದೆಡ್ಕೂ ಸಾಧ್ಯ ಆವತ್ತೆದು ನೋಕಿತ್ತು ನಯಾ ಪೈಸಾ ಎಡ್ಕಂಡು ಮರಂದು ಕೊಡ್ಕುರೆ ಆಲ್ಚನ ಹಾಕಿರ ಈ ಕಿದ್ಮತ್ ಓರ್ ತಿಂಗಳು ನಡಕರಿಂಡು ಕಣಚೂರು ಸಂಸ್ಥೆ ತಲೆಮುಪ್ಪ ಯುಕೆ ಮೋನು ಹಾಜರ್ ತೆರಿಪಾಟಿ ದೇರ್ಲಗಟ್ಟೆಲುಲ್ಲೆ ಕಣಚೂರು ಆಸ್ಪತ್ರೆ ನಡ್ನೆ ಲೇಸುಲಾಯಲ್ ಮುಂಡಿತ್ತು ಈ ಕಿದ್ಮತ್ ಗಾಯಿಟ್ಟು ಲಾಕ್ ಕನಕರೆ ಕಾಸ್ ನಂಕ್ ನಷ್ಟ ಅವರು
ಆಯಂಗ್ ಮದ್ರೆ ಬೆಲೆ ಬಿಸಾಯಕ್ಕಂಟು ಪಾವತಂಗಲೆ ಸೀಕಿಗೆ ನಲ್ಲ ನೆಲೆಯಲ್ಲಿ ಮರಂದು ಕಿಟ್ಟೋನು ಸೀಕಿ ಶಿಫಾ ಅವನು ಚೊಲ್ಲೂರಿ ಬಿಯಾರ ನಂಗಲೆದಾಯಿರಿಂಟು ಅಯಲ್ಚೊಂತು. ಹಣವಂತರು ಕಾಯಿಲೆಗೆ ಔಷಧಿ ತಗೊಂಡು ಗುಣಮುಖರಾಗ್ತಾ ಇದ್ರು. ನಮ್ಮ ಕಾಲದಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳು, ಕಳೆದ 7 ಮೆಡಿಕಲ್ ಕಾಲೇಜುಗಳು ಬಂದವು ಜಿಲ್ಲೆಯಲ್ಲಿ. ಉತ್ತಮ ವ್ಯವಸ್ಥೆನೂ ಕೂಡ ಇದೆ. ಕಣಚೂರು ಸಂಸ್ಥೆಯು ಕೂಡ ಬಂತು 2014, 13, 14ರಿಂದ ಹಾಸ್ಪಿಟಲ್ ಸ್ಟಾರ್ಟ್ ಆಯಿತು. 16ರಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಯಿತು. ಆದರೆ ಈ ಎಷ್ಟೇ ಮೆಡಿಕಲ್ ಕಾಲೇಜ್ ಬಂದರೂ, ಎಷ್ಟೇ ಅತ್ಯುತ್ತಮ ಹಾಸ್ಪಿಟಲ್ ಬಂದರೂ ಕಟ್ಟ ಕಡೆಯ ಇವರಿಗೆ ಈ ಸಂಸ್ಥೆಯಲ್ಲಿ ಬಂದು ಔಷಧಿ ತಗೊಂಡು ಅವರ ಕಾಯಿಲೆಗೆ ಗುಣಮುಖರಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕಣಚೂರು ಸಂಸ್ಥೆಯು ಎಲ್ಲ ವರ್ಷಗಳಲ್ಲೂ ಫ್ರೀ ಕ್ಯಾಂಪ್ ಮಾಡ್ತಾ ಇದೆ. ಫಸ್ಟು ಮತ್ತೊಂದು ಇನ್ನು ಸ್ವಲ್ಪ ಏನಾದರೂ ಔಷಧಿ ಆ ಕ್ಯಾಂಪಿನ ದಿವಸ ಕೊಡುವುದು, ಈ ಥರದ ಎಲ್ಲ ಮೆಡಿಕಲ್ ಕಾಲೇಜುಗಳು ಮಾಡ್ತಾ ಇದೆ. ಆದರೆ ಈ ವರ್ಷ ನಮಗೆ 6ನೇ ವರ್ಷ ನಮ್ಮ ಕಾಲೇಜಿಗೆ. ನಾನು ನನ್ನ ಪುತ್ರ ದೀರ್ಘವಾಗಿ ಆಲೋಚನೆ ಮಾಡಿದ್ದು ನಮ್ಮ ಜಿಲ್ಲೆಯ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಜನತೆಗೆ. ಉದಾಹರಣೆಗೆ ಹಾಸನ, ಕೊಡಗು, ದಾವಣಗೆರೆ, ಹುಬ್ಬಳ್ಳಿ, ಹಿರೇಕೆರೂರು, ಅನೇಕ ಜಿಲ್ಲೆಗಳು, ನಾರ್ತ್ ಕೇಂದ್ರ, ಉಡುಪಿ, ಎಲ್ಲ ಕಡೆಯ ಪೇಷಂಟ್ಗಳು ಇಲ್ಲಿಗೆ ಕಣಚೂರು ಸಂಸ್ಥೆಗೆ ಬರ್ತಾ ಇದ್ದಾರೆ. ಆದರೂ CT ಅದೇ ಥರ ಅತ್ಯಂತ ಕನಿಷ್ಠ ದರದಲ್ಲಾದರೂ ಮಾಡಿದರೂ ಕೂಡ ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಲೆಕ್ಕಕ್ಕೆ ಸಿಗ್ತದೆ. ಇದು ಲ್ಯಾಬ್ನಲ್ಲಾದರೆ ಔಷಧಿಯನ್ನು ಫ್ರೀ ಮಾಡಬೇಕು ಅಂತ ನಾವು ಇದುವರೆಗೂ ಔಷಧಿಯನ್ನು ಒಂದು ದಿವಸ ಏನಾದರೂ ಫ್ರೀ ಕೊಟ್ಟಿರ್ಬೋದು ಕ್ಯಾಂಪಿಗೆ. ಈ ಥರ ಕಂಟಿನ್ಯೂ ಆಗಿ ಸಾಮೂಹಿಕವಾಗಿ ಎಲ್ಲ ಕಾಯಿಲೆಗೂ ಫ್ರೀಯನ್ನು ಕೊಟ್ಟಿದ್ದಿಲ್ಲ, ಇದು ಮೊಟ್ಟ ಮೊದಲು. ಡಾಕ್ಟರ್ ಹರೀಶ್ ಶೆಟ್ಟಿ ಮುಂಡಿತ್ತು ಇಂಡಿಯ ಎಲ್ಲ ಆಸ್ಪತ್ರೆಯಲ್ಲಿ ಚೋರೆ ಕೊರಡಿ ಉಂಡು. 100 ಯೂನಿಟ್ ಚೋರೆ ಬೆನ್ಮಯಂಗ್ ಖಾಲಿ 25 ಯೂನಿಟ್ ಮಾತ್ರ ಕಿಟ್ಟಿ ಉಂಟುಂಡು. ಅಗನ ಎಲ್ದು ಎಲ್ಲರೂ ಚೋರದ ನಾಲ್ಕು ಮುನ್ನಲ್ ಬರೋನು ತೇರಿಪಾಟಿತ್ತು. ಕಣಚೂರು ಸಂಸ್ಥೆಯ ಮುಖ್ಯಸ್ಥರಾದ UK ಮೋಹನ್ ಅವರದು ಬಡವರ ಬಗ್ಗೆ ಕಾಳಜಿಯಿಂದ ಈಗ ಕೊರೋನಾ ಕಾಯಿಲೆಯಿಂದ ಜನರು ಬಾಧಿತರಾಗಿದ್ದರಿಂದ ಅವರಿಗೆ ಈ ಪ್ರಯೋಜನವನ್ನು ಸಿಗಬೇಕೆಂದು ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಾರಂಭಿಸಿದ್ದೇವೆ. ಕಣಚೂರು ಆಸ್ಪತ್ರೆಯು 850 ಹಾಸಿಗೆಗಳುಳ್ಳ ಅತ್ಯಾಧುನಿಕ ಹಾಗೂ ಸುಸಜ್ಜಿತವಾದ ಆಸ್ಪತ್ರೆ. ಇದು ನಮ್ಮ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಆಸ್ಪತ್ರೆ ಎಂದು ಹೇಳಲು ನಾನು ಸಂತೋಷ ಪಡುತ್ತೇನೆ. ನಮ್ಮ ಆಸ್ಪತ್ರೆಯಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಆಪರೇಷನ್ ಥಿಯೇಟರ್ ಇದೆ. ಎಲ್ಲ ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು ಅಂದರೆ ಕಾರ್ಡಿಯೋಥೊರಾಸಿಕ್, ಆಂಕೋ ಸರ್ಜರಿ, ನ್ಯೂರೋ ಸರ್ಜರಿ, ಆಂಕಾಲಜಿ, ನೆಫ್ರಾಲಜಿ, ಯೂರಾಲಜಿ ಎಲ್ಲ ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು ಕೂಡ ನಮ್ಮಲ್ಲಿ ಇದೆ. AIKMC ತಲೆಮೂಪ ಸಲೀಂ ಹಾಂದೇಲ್ ಪಿನ್ನೆ ಮೊಹಮ್ಮದ್ ಹನೀಫ್ ಹಾಜಾರ್ ಚೋರೆದಾನ ಪಿನ್ನೆ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಸಂಸ್ಥೆ ಎಟ್ಟೊಂಡುಲೆ ಮೇನತ್ರೆ ವಿಷಯದಲ್ಲಿ ಮುಂಡಿಯಾರು. For all the departments, basically in the Department of Medicine, Surgery, Obstetrics and Gynecology, then Orthopedics, Pediatrics, Dermatology, Psychiatry, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಉಚಿತ ಫ್ರೀ ಕನ್ಸಲ್ಟೇಷನ್, ಫ್ರೀ ಬೆಡ್ಸ್, ಫ್ರೀ ಅಡ್ಮಿಷನ್, ಫ್ರೀ ಫುಡ್ ಅಂಡ್ ಫ್ರೀ ಮೆಡಿಕೇಶನ್ ಕೂಡ ಉಂಟು. ಅದ್ರ ಜೊತೆಗೆ ಫಾರ್ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಕೂಡ ಫ್ರೀ ಉಂಟು. And in case of advanced investigations or testing in terms of MRI, CT scan, X-ray, ultrasound, adu kuda uchita ide. So this camp happens every year. Ever since the ಸ್ಥಾಪನೆ of this hospital from 2015 inda every varsha idu camp nadista idde ಈಗ. And presently it's a request to all the general public to take advantage of this camp. ಆಸ್ಪತ್ರೆಯ ಅಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಮುಂಡಿತ್ತು ಕಣಚೂರು ಆಸ್ಪತ್ರೆಯಲ್ಲಿ ಫೆಬ್ರವರಿ 28 ಮಾರ್ಚ್ 31 ನಯಾ ಪೈಸಾ ಇಲ್ಲ ಅಂಟು ಮರಂದು ಕೊಡುಕರೆ ಶಿಬಿರ ನಡ್ನೋಂಟು ಉಂಟು ಜಂತು ಮೇಲ್ತೆ